ನಾನು ಶಾಲೆಗೆ ಹೋಗಲು ಬಯಸ್ತಿಲ್ಲ ಎಂದು ಸಣ್ಣ ಹುಡುಗಿ ಅಮೈರಾ ಹೇಳಿದ್ದ ಕ್ಲಿಪ್ ಅನ್ನ ತಾಯಿ ಮೊಬೈಲ್ನಲ್ಲಿ ಟೀಚರಿಗೆ ಪರಿಸ್ಥಿತಿ ತಿಳಿಸಿದ್ರು. ಪರಿಸ್ಥಿತಿ ಸುಧಾರಿಸದೆ ಬಾಲಕಿಯು ಶಾಲೆಯ ತಾರಸಿಯಿಂದ ಜಿಗಿದು ಕುಂದುಕೊಂಡಿದ್ದಾಳೆ. ರಾಜಸ್ಥಾನದ ಜೈಪುರದ ಆ ಮನೆಯಲ್ಲಿ ತಾಯಿ ಶಿವಾನಿ ಮೀನಾ ಮಗಳು ಹೇಳಿದ್ದನ್ನ ರೆಕಾರ್ಡ್ ಮಾಡಿ ಟೀಚರಿಗೆ ಕಳುಹಿಸಿದ್ರು. ನಾನು ಶಾಲೆಗೆ ಹೋಗಲು ಬಯಸ್ತಿಲ್ಲ ಎಂದು 8 ವರ್ಷದ ಹುಡುಗಿ ಅಮೈರಾ ಯಾಕೆ ಹೇಳಿರಬಹುದು. ಆ ಕ್ಲಿಪ್ ಪರಿಸ್ಥಿತಿ ಸುಧಾರಿಸಲಿ, ಮಗಳು ಶಾಲೆಗೆ ಹೋಗಲಿ ಎಂದು ತಾಯಿ ಬಯಸಿದ್ದಳು. ಆದರೆ 9 ವರ್ಷದ ಅಮೈರಾ ಈಗಿಲ್ಲ. ಶಾಲೆಯ ತಾರಸಿಯಿಂದ ಜಿಗಿದು ಪ್ರಾಣ ಕಳೆದುಕೊಂಡಿದ್ದಾಳೆ. ಹಾಗೆ ಸಾಯುವುದಕ್ಕೆ ಮೊದಲು ಹುಡುಗಿ ಅಮೈರಾ 2 ಬಾರಿ ಟೀಚರ್ ಬಳಿಗೆ ಹೋಗಿ ಏನೋ ಹೇಳಲು ಬಯಸಿದ್ದಾಳೆ. ಆದರೆ ಹೇಳಲಾಗದೆ ನೇರ ತಾರಸಿಗೆ ಹೋಗಿ ಹಾರಿ ತಾಕೊಲೆ ಮಾಡಿಕೊಂಡಿದ್ದಾಳೆ. ನೀರಜ ಮೋದಿ ಶಾಲೆಯ ಸಿಸಿಟಿವಿಯಲ್ಲಿ ಈ ದೃಶ್ಯ ದಾಖಲಾಗಿದ್ರೂ ಶಾಲೆಯು ಈಗ ಬಾಯ್ಬಿಡುತ್ತಿಲ್ಲ. ಕಳೆದ 1 ವರ್ಷದಿಂದ ಟೀಚರ್ಗೆ 4-5 ಬಾರಿ ಸಮಜಾಯಿಸಲು ಪ್ರಯತ್ನಿಸಿದೆ. ಈಗ ಮಗಳನ್ನೇ ಕಳೆದುಕೊಂಡಿದ್ದೇನೆ ಎಂದು ಶಿವಾನಿ ಮೀನಾ ಆಪಾದಿಸಿದ್ದಾರೆ. ಪೇರೆಂಟ್ಸ್ ಮೀಟಿಂಗ್ನಲ್ಲಿ ನಾನು ಹೇಳಿಯೂ ಫಲ 0 ಎಂದಿದ್ದಾರೆ ಹುಡುಗಿಯ ತಂದೆ ವಿಜಯ್ ಮೀನಾ. ನಿಮ್ಮ ಮಗಳು ಎಲ್ಲರ ಜೊತೆಗೆ, ಅದರಲ್ಲೂ ಹುಡುಗರ ಜೊತೆಗೆ ಹೆಚ್ಚು ಮಾತನಾಡುತ್ತಲೇ ಎಂಬುದು ಟೀಚರ್ ಅವರ ಆರೋಪವಾಗಿತ್ತು.